ಹಲೋ ನಮಸ್ತೆ ಎಲ್ರಿಗೂ. ಮೇಡಮ್, ಬಿಸಿಲಿಗೆ ಓಡಾಡಿ ಮುಖದ ಮೇಲೆ ತುಂಬ ಸನ್ಬರ್ನ್ ಆಗಿ ಮುಖ ತುಂಬ ಕಪ್ಪಾಗಿದೆ, ನನ್ನ ಮುಖ ಮತ್ತೆ ಬೆಳ್ಳಗಾಗಬೇಕು ಅಂತಂದರೆ ಒಂದು ಒಳ್ಳೆಯ ಕ್ರೀಮನ್ನು ಸಜೆಸ್ಟ್ ಮಾಡಿ ಅಂತ ನನ್ನ ಇವರೊಬ್ಬರು ಕೇಳಿದರು. ಇದು ಅವ್ರ ಉಬ್ರದೆ ಪ್ರಶ್ನೆಯಲ್ಲಿ ತುಂಬ ಜನರಿಗೆ ಸಮಸ್ಯೆ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅವರಿಗೋಸ್ಕರ ಒಂದು ಅತ್ಯುತ್ತಮವಾಗಿರುವಂತಹ ಕ್ರೀಮ್ ಮಾತ್ರ ಅಲ್ಲದೆ ಒಂದು ಒಳ್ಳೆಯ ಮನೆಮದ್ದಿನ ಬಗ್ಗೆ ಕೂಡ ಹೇಳ್ಕೊಡ್ತಾ ಇದೆ. ವಿಡಿಯೋನ ಮಿಸ್ ಮಾಡೋದು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಕ್ರೀಮ್ಗಿಂತ ಮುಂಚೆ ಮನೆಮದ್ದನ್ನು ನೋಡೋಣ. ನೀವು ಬಿಸಿಲಿಗೆ ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ಳದೆ ಓಡಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಸನ್ಬರ್ನ್ ಸರ್ಟನ್ ಆಗುತ್ತೆ. ಆದರೆ ನಾವು ಕ್ರೀಮನ್ನೆಲ್ಲ ಆಮೇಲೆ ಟ್ರೈ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಫಸ್ಟ್ ಅಂದರೆ ಈ ಸ್ಕಿನ್ ಕೇರ್ ಮಾಡಿದರೆ ಸನ್ಬರ್ನ್ ಆಗೋದನ್ನು ಫಸ್ಟ್ ಸ್ಟೇಜಲ್ಲೇ ತಡೆಯಬಹುದು. ಹಾಗಾದರೆ ಏನು ಮಾಡಬೇಕು? ಕಂಪಲ್ಸರಿಯಾಗಿ ನೀವು ಬಿಸಿಲಿಗೆ ಓಡಾಡಿ ಅಥವಾ ಮನೆಯೊಳಗಡೆ ಇರಿ, ನೀವು ಮುಖ ತೊಳೆದಾದ ನಂತರ ಡೇ ಟೈಮಲ್ಲಿ ಮಾಯ್ಶ್ಚರೈಸರನ್ನು ಹಚ್ಚಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕು. ಮನೆಯೊಳಗಡೆ ಇರೋದಿದ್ರೆ ನೀವು SPF 15+ ಅಥವಾ 25+ ಇರೋದು ಸಾಕು. ನೀವು ಹೊರಗಡೆ ಹೋಗೋದಿದ್ರೆ SPF 50+ ಅಥವಾ 50++ ಅಥವಾ 4+ ಇರೋದನ್ನೇ ಹಾಕೋಬೇಕು. ಯಾಕಂತಂದರೆ ಇದು ತುಂಬ ಡೀಪ್ ಆಗಿ ನಿಮಗೆ UV ರೇಸಿಂದ ಪ್ರೊಟೆಕ್ಷನನ್ನು ಕೊಡುತ್ತೆ. ಇದು ಫಸ್ಟ್ ಸ್ಟೆಪ್. ಈಗ ಏನು ಮಾಡೋಣ? ಸನ್ಬರ್ನ್ ಆಗಿ ಹೋಗಿದೆ, ಇದನ್ನ ಹೇಗೆ ಕಮ್ಮಿ ಮಾಡೋದು? ತುಂಬಾ ಸಿಂಪಲ್. ಒಂದು ಸ್ವಲ್ಪ ಸೌತೆಕಾಯಿ ರಸಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು ನೀವು ದಿನ ಮುಖಕ್ಕೆ ಹಚ್ಚಿ ಒಂದು 15 ನಿಮಿಷ ಬಿಟ್ಟು ತೊಳ್ಕೊಬೋದು. ನಿಮಗೆ ಸೌತೆಕಾಯಿ ರಸ ಮುಖನ ಬ್ರೈಟನ್ ಮಾಡೋದಕ್ಕೆ, ಸೂತನ್ ಮಾಡೋದಕ್ಕೆ, ಸನ್ಬರ್ನನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ಅಲೋವೆರಾ ಜೆಲ್ ಮುಖನ ಕಾಮಾಗಿಡುತ್ತೆ, ಕೂಲಾಗಿಡುತ್ತೆ, ರೆಡ್ನೆಸ್ಸನ್ನು ಕಮ್ಮಿ ಮಾಡುತ್ತೆ, ಸನ್ಬರ್ನ್ ಅಥವಾ ಆ ಸನ್ಟ್ಯಾನಿಂದ ಆಗುವಂಥ ಇರಿಟೇಷನನ್ನು ಕಮ್ಮಿ ಮಾಡುತ್ತೆ. ಅದೇ ಇದು ಸನ್ಟ್ಯಾನನ್ನು ಬೇಗ ಕ್ಯೂರ್ ಮಾಡುತ್ತೆ. ಇದನ್ನ ಡೈಲಿ ಹಚ್ಕೋಬೋದು, ಆದರೆ ಆದಷ್ಟು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನೇ ಬಳಸಿ. ನಿಮಗೆ ಅತ್ಯುತ್ತಮವಾಗಿರುವಂಥ ಸನ್ಸ್ಕ್ರೀನ್ ಲೋಷನ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದರದ್ದು ಕ್ರೀಮ್ದು ಲಿಂಕ್ ಹಾಕಿರ್ತೇನೆ. ನೀವು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದನ್ನು ಬೈ ಮಾಡಿ. ಆ ಲಿಂಕಲ್ಲಿ ನೀವು ಹೋದರೆ ನಿಮಗೆ ಬೇರೆ ಪ್ರಾಡಕ್ಟ್ಗಳದ್ದು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಅಲೋವೆರಾ ಜೆಲ್ದು ಬೇಕಾದರೂ ಲಿಂಕ್ ಹಾಕ್ತೀನಿ. ನೀವು ಇನ್ಸ್ಟಾದಲ್ಲಿ ನನ್ನ ವಿಡಿಯೋನ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಈಗ ಸನ್ಟ್ಯಾನ್ ಮತ್ತು ಸನ್ಬರ್ನ್ನ ಕಮ್ಮಿ ಮಾಡೋದಕ್ಕೆ ರೆಡಿಮೇಡ್ ಯಾವುದಾದ್ರೂ ಲೋಷನ್ ಇದೆಯಾ? ಖಂಡಿತವಾಗ್ಲೂ ಇದೆ. ಫಿಕ್ಸ್ ಡರ್ಮಾ ಶ್ಯಾಡೋ ಅವ್ರದ್ದು ಟ್ಯಾನ್ ರಿಮೂವಲ್ ಅಂತ ಒಂದು ಕ್ರೀಮ್ ಇದೆ. ಇದು ತುಂಬ ಚೆನ್ನಾಗಿ ಸನ್ಬರ್ನ್ ಆಗಿ ನಿಮ್ಮ ಮುಖ ಕಪ್ಪಾಗಿರೋದನ್ನ ಕಮ್ಮಿ ಮಾಡಿ ನಿಮ್ಮ ಮುಖನ ಒರಿಜಿನಲ್ ಕಲರ್ ಅಥವಾ ಬೆಳ್ಳಗಾಗೋ ಥರ ಮಾಡುತ್ತೆ. ಅದರದ್ದು ಲಿಂಕ್ ಬೇಕಾದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನೀವು ಡೇ ಟೈಮಲ್ಲಿ ಮುಖ ತೊಳೆದು ಮಾಯ್ಶ್ಚರೈಸರ್ ಹಚ್ಚಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಫ್ಯೂಚರಲ್ಲಿ ಸನ್ಟನ್ ಆಗಬಾರ್ದು ಅಂತಂದರೆ. ಹಾಗೆಯೇ ನಾನು ಹೇಳಿರೋಂಥ ಮನೆಮದ್ದನ್ನು ಡೇ ಟೈಮಲ್ಲಿ ಟ್ರೈ ಮಾಡಿ. ರಾತ್ರಿ ಹೊತ್ತಲ್ಲಿ ಮುಖ ತೊಳೆದು ಮಾಯ್ಶ್ಚರೈಸರನ್ನು ಹಚ್ಚಿಬಿಟ್ಟು ಈ ಟ್ಯಾನ್ ರಿಮೂವಲ್ ಕ್ರೀಮನ್ನು ಹಚ್ಕೊಂಡ್ರೆ ನಿಮಗೆ 1 ರಿಂದ 2 ವಾರದೊಳಗಡೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಆದರೆ ನೀವು ಈ ಕ್ರೀಮ್ ಹಚ್ಚೋದ್ರ ಜೊತೆಗೆ ನೀವು ಸ್ಕಿನ್ ಕೇರನ್ನು ಕೂಡ ಮಾಡಲೇಬೇಕು. ಸ್ಕಿನ್ ಕೇರ್ ಅಂದರೆ ಕ್ಲೀನಾಗಿ ಮುಖನ ಕ್ಲೆನ್ಸರ್ ಹಾಕಿ ತೊಳ್ಕೊಳ್ಳುವಂಥದ್ದು, ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡುವಂಥದ್ದು, ಹಾಗೆಯೇ ಹೊರಗಡೆ ಹೋಗುವಾಗ ಬಿಸಿಲಿಗೆ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡುವಂಥದ್ದು. ಈ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಸೂಪರ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವುದೇ ಕ್ರೀಮ್ ಇರ್ಬೋದು, ಮನೆಮದ್ದನ್ನು ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಹತ್ರ ನೋಡೋದ್ರೆ ಬೇರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.